ಆಶ್ರಿತಾರವರ ಮಾಲೀಕತ್ವದ ನೂತನ ಯುನಿಕ್ಯೂ ಬ್ಯೂಟಿ ಪಾರ್ಲರ್ ಫಾರ್ ಲೇಡೀಸ್ ಎನ್ನುವ ಶೀರ್ಷಿಕೆಯ ಬ್ಯೂಟಿ ಪಾರ್ಲರ್ ಮಂಗಳೂರು ಪದವಿನಂಗಡಿಯಲ್ಲಿ ಉದ್ಘಾಟನೆಗೊಂಡಿತು. ಶಾಸಕ ವೇದವ್ಯಾಸ್ ಕಾಮತ್ ರಿಬ್ಬನ್ ಕತ್ತರಿಸಿ ಬ್ಯೂಟಿ ಪಾರ್ಲರ್ ಅನ್ನು ಉದ್ಘಾಟನೆ ಮಾಡಿದರು. ಬಳಿಕ ನೆರೆದ ಅತಿಥಿಗಳಾದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಜಗದೀಶ್ ಶೆಣವ, ಶಿವಾನಂದ್ ಮೆಂಡನ್, ನವೀನ್ ಕುತ್ತಾರ್ ಮತ್ತಿತರರು ದೀಪ ಬೆಳಗಿಸಿ ಬ್ಯೂಟಿ ಪಾರ್ಲರ್ಗೆ ಅಧಿಕೃತ ಚಾಲನೆ ನೀಡಿದರು. ಬಳಿಕ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಸಂಸ್ಥೆಗೆ ಶುಭ ಹಾರೈಸಿದರು. बोलो भारत माता की जय। ಈ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿ ಅರ್ಪಿತಾ ಅವರ ಮಾಲೀಕತ್ವದಲ್ಲಿ ಒಂದು ಬ್ಯೂಟಿ ಪಾರ್ಲರ್ನ ಈ ಪದವಿನಂಗಡಿಯ ಪರಿಸರದಲ್ಲಿ ಇವತ್ತು ಶುಭ ಗಳಿಗೆಯಲ್ಲಿ ಉದ್ಘಾಟನೆಗೊಂಡಿದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಉದ್ಘಾಟನೆಗೊಂಡಂಥ ಈ ಒಂದು ಬ್ಯೂಟಿ ಪಾರ್ಲರ್ ಈ ಪ್ರದೇಶ ಮತ್ತು ಒಟ್ಟು ಎಲ್ಲರಿಗೆ ಒಳ್ಳೆಯ ಸೇವೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಹೆಸರನ್ನು ಗಳಿಸಲಿ, ಅವರ ಸೇವೆ ಮತ್ತು ಅವರು ಮಾಡುತ್ತಿರುವಂಥ ಕೆಲಸದಲ್ಲಿ ಎಲ್ಲರಿಗೆ ಸಂತೋಷವನ್ನು ಸಿಕ್ಕಿ ನಿರಂತರವಾಗಿ ಅವರಿಗೆ ಗ್ರಾಹಕರು ಬಂದು ಅವರಿಂದ ಆ ಬ್ಯೂಟಿ ಪಾರ್ಲರ್ನ ಸೇವೆಯನ್ನು ಪಡ್ಕೊಳ್ಳುವಂಥದ್ದು, ಅದರ ಮುಖಾಂತರ ಜನರು ಕೂಡ ಸಂತುಷ್ಟರಾಗಿ ಆ ಉದ್ದಿಮೆ ಮತ್ತು ಏನು ಅವರ ಇಚ್ಛಾಶಕ್ತಿ ಇದೆ ಅದೇ ಪೂರ್ಣ ರೀತಿಯಲ್ಲಿ ಆಗುವಂಥ ರೀತಿಯಲ್ಲಿ ವಿಶೇಷವಾಗಿ ಆ ಭಗವಂತನ ಹತ್ರ ಮತ್ತು ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿ ಶಾರದಾ ಮಾತೆಗೆ ನಾವೆಲ್ಲ ಸೇರಿಸಿಕೊಂಡು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತು ಈ ಬೆಳೆಯುತ್ತಿರುವ ಮಂಗಳೂರಿನ ಒಟ್ಟು ವಾತಾವರಣದಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಆ ಒಂದು ಸ್ಮಾರ್ಟ್ ಸಿಟಿ ಪರಿವರ್ತನೆಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಮುಖ್ಯ ರಸ್ತೆಯಾದ ವಿಮಾನ ನಿಲ್ದಾಣದ ರಸ್ತೆಯ ಈ ಪದವಿನಂಗಡಿ ಪರಿಸರದಲ್ಲಿ ಈ ಮಳಿಗೆಯನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಹಾಗಿರುವಾಗ ಎಲ್ಲರೂ ಕೂಡ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು. ಮನಸ್ಸಿಗೆ ಭಾಳಷ್ಟು ಸಂತೋಷಗೊಂಡಿದ್ವಿ ಅಂತ ಹೇಳಿದರೆ, ನಾನು ಶಾಸಕನಾದ ನಂತರ ಪ್ರಥಮ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಿದ ನಂತರ ಹನುಮಾನ್ ಚಾಲೀಸವನ್ನು ಪಠನ ಮಾಡಿದ್ದು ಪ್ರಥಮ ಕಾರ್ಯಕ್ರಮ ಅಂತ ಹೇಳುವಂಥದ್ದು ನನಗೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ಹಾಗೆ ಹೇಗೆ ನಾವು ಎಲ್ಲರೂ ಪ್ರಮುಖರು ಸೇರಿಸಿಕೊಂಡು ದೀಪ ಪ್ರಜ್ವಲನ ಮಾಡಿದ್ದೇವೆ. ಹಾಗಾಗಿ ಹಿರಿಯರು ಹೇಳಿದ ಹಾಗೆ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಈ ಬೆಳಕು ಸದಾ ಪ್ರಕಾಶಿಸ್ತಾ ಇರಬೇಕು. ಅವರ ಜೀವನ, ಅವರ ಕುಟುಂಬಸ್ಥರ ಜೀವನ ಇನ್ನಷ್ಟು ಪ್ರಜ್ವಲಿಸುವ ಹಾಗೆ ಆ ದೀಪ ಮಾಡಬೇಕು. ಇಂದು ಪದವಿನಂಗಡಿಯಲ್ಲಿ ಯುನಿಕ್ ಪಾರ್ಲರ್ ಓಪನ್ ಮಾಡ್ತೇವೆ. 9 o'clock ಆಗುವಾಗ ಇನಾಗ್ರೇಷನ್ ಮಾಡಲಿಕ್ಕೆ ವೇದವ್ಯಾಸ್ ಕಾಮತ್ ಅವರು ಬಂದಿದ್ದಾರೆ. ಇಲ್ಲಿ ಸ್ಪೆಷಲ್ ಆಗಿ ಬ್ರೈಡಲ್ ಹಾಗೂ ಹೇರ್ ಟ್ರೀಟ್ಮೆಂಟ್, ಆಮೇಲೆ ಐಬ್ರೋಸು, ವ್ಯಾಕ್ಸು ಅದೆಲ್ಲ ಮಾಡ್ತೀವಿ. ಮತ್ತು ಆಮೇಲೆ ಹೋಮ್ ಸರ್ವಿಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಬ್ರೈಡಲ್ ಮನೆಗೆ ಹೋಗಿ ಮಾಡೋದು ಹೋಮ್ ಸರ್ವಿಸ್. ಇದು ಇನ್ನು ಫಸ್ಟ್ ಇದು? ಹಾಂ ಹೌದು, ಇದೀಗ ಫಸ್ಟ್. ಬೇರೆ ನಿಮ್ಮ ಯೋಜನೆ ಏನಾದರೂ ಇದೆಯಾ? ಬೇರೆ ಇನ್ನೂ ಇಲ್ಲ, ನೋಡಬೇಕು ಇನ್ನು ಇಂಪ್ರೂವ್ ಆದರೆ.